ಮಗು, ನನ್ನ ಪ್ರೀತಿಯ ಮಗು, ಜೀವನದಲ್ಲಿ ನೀನು ಯಾವಾಗಲೂ ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕೆ ಬದುಕಬೇಡ ಕಂದ. ಯಾವುದೇ ರೀತಿಯ ಪ್ರಯತ್ನವನ್ನು ಅವರನ್ನು ಮೆಚ್ಚಿಸುವುದಕ್ಕೆ ಮಾಡಬೇಡ. ಬದುಕು ನಿನ್ನದು. ನಿನಗೆ ಹೇಗೆ ಇಷ್ಟ, ನೀನು ಹೇಗೆ ಬದುಕಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಬದುಕು ಮಗು. ಈ ಬದುಕು ನಿನ್ನದು. ಅದರ ಮೇಲೆ ಅಧಿಕಾರ ಕೇವಲ ನಿನಗೆ ತಿಳಿದಿದೆಯ ಮಗು. ನಿನ್ನ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ಅತ್ತೆ, ಮಾವ, ನಿನ್ನ ಕುಟುಂಬದಲ್ಲಿ ಯಾರೇ ಇರಬಹುದು, ಅವರೆಲ್ಲರೂ ನಿನ್ನ ಬದುಕಿನಲ್ಲಿ ಒಂದು ಭಾಗವೇ ಹೊರತು ನಿನ್ನ ಬದುಕೇ ಅಲ್ಲ. ಈ ಸಂಪೂರ್ಣ ಬದುಕು ನಿನ್ನದು ಕಂದ. ನಿನ್ನ ಮನಸ್ಸಿಗೆ ಖುಷಿ ಹೇಗೆ ಬರುತ್ತದೆ ಹಾಗೆ ಬದುಕು. ಏಕೆಂದರೆ ಎಷ್ಟೋ ಜನ್ಮದ ಪುಣ್ಯದ ಫಲ ಈ ಮನುಷ್ಯ ಜನ್ಮವನ್ನು ನೀನು ಪಡೆದಿರುವುದು. ಅಂದ ಮೇಲೆ ಇನ್ನೊಬ್ಬರಿಗೆ ಈ ಬದುಕನ್ನು ಕೊಡಬೇಡ ಮಗು. ನಿನ್ನ ಗುರಿಯನ್ನು ಮುಟ್ಟಿಸುವ ಕೆಲಸ ನಾನು ಖಂಡಿತ ಮಾಡೇ ಮಾಡುತ್ತೇನೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯವನ್ನು ಇಟ್ಟುಕೊಳ್ಳಬೇಡ ಮಗು. ಆದರೆ ಆ ಗುರಿ ಯಾವುದು ಅಂತ ಆರಿಸಿಕೊಳ್ಳುವ ಜವಾಬ್ದಾರಿ ಮಾತ್ರ ನಿನ್ನದು ಮಗು. ಅರ್ಥವಾಯಿತೆ? ನೀನು ನಿನಗಾದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಡ ಕಂದ. ಏಕೆಂದರೆ ಅದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತದೆ. ನಿನಗೆ ಮೋಸ ಮಾಡಿದವರು, ನಿನಗೆ ಅವಮಾನ ಮಾಡಿದವರು, ಅವರೂ ಕೂಡ ಮೋಸಕ್ಕೆ ಒಳಗಾಗುತ್ತಾರೆ, ಅವಮಾನ ಪಡುತ್ತಾರೆ ಮಗು. ಒಂದೇ ಒಂದು ಕೆಲಸವನ್ನು ಮಾಡಬೇಕು ನೀನು. ನಿನಗೆ ಕಷ್ಟ ಕೊಟ್ಟವರನ್ನು, ಅವರ ಬದುಕನ್ನು ತಾಳ್ಮೆಯಿಂದ ನೋಡು. ನಿನ್ನ ಪ್ರತೀಕಾರಕ್ಕೆ, ನಿನ್ನ ಕೋಪಕ್ಕೆ, ನಿನ್ನ ಹೊಟ್ಟೆಯಲ್ಲಿ ಇರುವ ಸಂಕಟಕ್ಕೆ ಒಂದು ಉತ್ತರ ಸಿಗುತ್ತದೆ ಮಗು. ಧೈರ್ಯವಾಗಿರು. ಸದಾ ನಾನು ನಿನ್ನ ಜೊತೆ ಇರುವೆ. ಯಾವುದೇ ಕಾರಣಕ್ಕೂ ಆತುರದಿಂದ ಯಾವುದೇ ಅಚಾತುರ್ಯ ಮಾಡಬೇಡ ಮಗು. ಗಾದೆಯೇ ಇದೆ ಅಲ್ಲವೇ, ಕೋಪಕ್ಕೆ ಮೂಗನ್ನು ಕತ್ತರಿಸಿಕೊಂಡರೆ ಪುನಃ ಸಿಗುವುದೇ. ಅದೇ ರೀತಿ ಧೈರ್ಯವಾಗಿ ಮುಂದೆ ಸಾಗು ಮಗು. ನಿನಗೆ ಶುಭವಾಗುತ್ತದೆ. ಓಂ ಸಾಯಿರಾಮ್. ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಸಮಸ್ತ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು.